ಹಾಗಲ್ಲ ಸ್ವಾಮಿ, ನಿಮಗ್ ಬೈದಿದ್ದಲ್ಲ. ಅಂದ್ರೆ ನನ್ನ ಬುದ್ಧಿಗೆ ನಾನೇ ಬೈಕೊಂಡಿದ್ದು. ವಿದ್ಯುನ್ ಮಾಲಿ ಎನ್ನುವ ಎದುರುಗಡೆ ಇದ್ರು ನನಗ್ ಗೊತ್ತಾಗದೆ ಹೋಯ್ತಲ್ಲ, ಅದಕ್ಕೆ ಸತ್ತ ಹಾಳಾಗಿ ಹೋಗ್ಲಿಕ್ಕೆ ನನಗ್ ನಾನೇ ಬೈಕೊಂಡಿದ್ದೆ. ಇಲ್ಲಿ ಅಧಿಕಾರಿವಾದ ಬಂದ ನೀನ್ಯಾರು ಜನ ಅಂತ ಗೊತ್ತಾಗ್ಲಿಲ್ಲ. ಗೊತ್ತಾಗ್ಲಿಲ್ವೇ? ಸುಳ್ಳಲ್ಲ. ಯಾರು ನೀನು, ಯಾಕೆ ಬಂದೆ, ಎಲ್ಲೇ ಬೇಕು? ಇವತ್ತು ನಾನು ಹಾಕೊಂಡದ್ದಲ್ಲ, ಏನ್ ನಿನ್ನ ಮೈ ಮೇಲೆ ಬಂದಿದ್ದೇನ ಎಂತ ಭೂತ್ವ? ಅದ ಇನ್ನೊಬ್ಬರ ಪ್ರೇರಣೆಯಿಂದ ಬಂದಿದ್ದು. ಒತ್ತಾಯದ ಮೇರೆಗೆ. ಯಾರಿಂದ, ಎಲ್ಲಿ? ಅದು ನಾನು ಬಂದಿದ್ದು ಚೋಣಿ ಚೋ ಚೋಣಿ ಚೋ. ಮಗನೇ, ನೀನು ಬಹುಶಃ ನೇರ ದಾರಿ ಬರಲಿಲ್ಲ, ಒಳಮಾರ್ಗವೇ ಹಿಡಿದು ಬಂದೆ. ಅದಕ್ಕಾಗಿ ಇಲ್ಲಿ ಬಂದು ಚೋಣಿ ಕಾಲ್ರಿಗೆ ಕೊಟ್ಟು ಕಾಲ್ರಿಗೆ ಮಾತ್ರ ಗೊತ್ತಾಯ್ತು. ಯಾಕೆ ತಾನವರೆಲ್ಲ ಹಾಗೆ ಅಲ್ವೇ? ತಿರುಗಾಟ ಮಾಡ್ಬೇಕು ಅಂತಾದ್ರೂ ಒಂದು ನೇರ ದಾರಿ, ಇಲ್ಲ ಓರೆ ದಾರಿ. ಇವತ್ತಿನ ದಿವಸ ನೀನು ಬಂದದ್ದು ಅದೇ ದಾರಿ ಅಂತ ಪ್ರಶ್ನೆ ಮಾಡಿದೆ. ನೀನು ಬಂದದ್ದು ಅಲ್ಲಿಂದ ಶೋಣಿತಾಪುರ. ಅಲ್ಲಿಯ ಅಧಿಕಾರಿ. ತೆಗ್ದವ್ ನೀನು ಅಧಿಕಾರಿ. ಅದು ನಾವನಿಗೆ ಕತ್ತರಿಸ್ತೇನೆ. ಬಹಳ ಪುರುಷತ್ತ ಬಂದಿದ್ದೇನ? ನಾವನಿಗೆ ಕರಗಸ ಹಾಕ್ಲಿಕ್ಕೆ. ಯಾವ್ದ ಕರಗಸ? ಎಂತೆಂತದ ಹಾಕಾಯ್ತು ಅದೊಂದು ಅಂತ ಮಾತಾಡ್ತೇನೆ. ಯಾರು? ದಿತಿ ದೇವಿ. ಅವರನ್ನೇ ನನ್ನನ್ನು ಕಳಿಕೊಟ್ಟಿದ್ದು. ಅವರು ನಿನ್ನನ್ನ ಕಳುಹಿ ಕೊಟ್ಟು ಉದ್ದೇಶ ಏನಂತೆ? ಅವಳಿಗೊಬ್ಬಳು ಮಗಳಿದ್ದಾಳೆ. ಮಗಳು? ಮಾಲಿನಿ ಎನ್ನುವುದಾಗಿ ಹೆಸರು. ಮಾಲಿನಿ? ಹೌದು. ಮಾಲಿನಿಗೆ ಅಂತ ಇದ್ದೀನಿ. ಒಳ್ಳೆದಾಯ್ತಲ್ಲ, ನನಗೆ ಒಳ್ಳೆ ಸಮಾಧಾನ ಆಯ್ತು. ಅಲ್ಲಿಂದಲ್ಲಿಗೆ ಆಯ್ತಲ್ಲ ಇವತ್ತೇ ಅಲ್ಲ. ಅದು ದ್ವಿತೀಯ ಮಗಳು. ದ್ವಿತೀಯ ಮಗಳು? ಯಾರು? ಮಾಲಿನಿ. ಅಲ್ಲಿ ಯಾರು? ಮಗಳು ಮಾಲಿನಿ. ಮಗಳು ಮಾಲಿನಿ. ಅವಳು ಪ್ರಾಯಕ್ಕೆ ಬಂದಿದ್ದಾಳೆ. ದ್ವಿತೀಯ ಮಗಳು ಮಾಲಿನಿ ಪ್ರಾಯಕ್ಕೆ ಬಂದಿದ್ದಾಳೆ. ಅದಕ್ಕಾಗಿ ನಾ ಊರು ಬಿಟ್ಟೆ. ನೋಡ್ದಾಗ್ಲೇ ಅನುಮಾನ. ಆ ಸ್ಥಳ ಬಿಟ್ಟು ಇಲ್ಲಿ ಬಂದೆ ಅಂತ ಅದ್ರಲ್ಲಿ ತಲೆ ಮರೆಸಿಕೊಳ್ಳಿಕ್ಕೆ ಇದ್ದವ. ಅಲ್ಲೂ ಹೋಗಿ ಅಪಚಾರ ಮಾಡಿದ ಕಾರಣದಿಂದ ನಿನ್ನ ಊರು ಬಿಟ್ಟು ಹೊರಗೆ ಹಾಕಿದ್ರಲ್ಲ, ಹಾಗಿದ್ರೆ ನಿನ್ನ ಬದುಕು ಇಲ್ಲ ಬಡಿ, ವಿಷಯ ಮುಂದುಂಟು. ಹೌದೌದು. ನೀನು ಮಧ್ಯದಲ್ಲಿ ನಿಲ್ಲಿಸಿ ನಿನ್ ತಲೆ ಹೋಗ್ತದೆ. ಇಲ್ಲ ಬೈಲಪ್ಪ, ಅವಳು ಎಷ್ಟು ಚಂದ ಆಗಿದ್ದಾವೆ ಈಗ ಗೊತ್ತುಂಟು. ಎಷ್ಟು ಮುದಿಗಜ ಗಾಮಿನಿ. ಬಾರ ಕೆಟ್ಟವನೇ. ಮುದಿಗಜ ಗಾಮಿನಿ. ಅಷ್ಟು ಚಂದ ಇದ್ದಾರೆ. ಅಂತಹ ಚಂದದ ಹೆಣ್ಣನ್ನು ಯಾರಿಗೂ ಕೊಟ್ಟು ಮದುವೆ ಮಾಡುವುದು ಯಾಕೆ? ಇಂಥವರು ಎನ್ನುವುದಾಗಿ ಅವರು ನಿರ್ಣಯ ಮಾಡಿದ್ದಾರೆ. ಅಮ್ಮ ನಿರ್ಣಯಿಸಿದ್ದಾರೆ. ಹೌದೌದು. ಯಾರ್ಯಾರಿಗೆ ಕೊಡುವುದಲ್ಲ, ಅಂತಹ ಬಂಗಾರದ ತುಂಡನ್ನ ನಿಮಗೆ ಕೊಟ್ಟು ಮದುವೆ ಮಾಡಬೇಕೆನ್ನುವುದಾಗಿ ನಿರ್ಣಯ ಮಾಡಿದ್ದಾರೆ. ಇದಕ್ಕೆ ನಿಮ್ಮ ಅಭಿಪ್ರಾಯ? ಅಭಿಪ್ರಾಯ ಅಭಿಪ್ರಾಯ ದ್ವಿತೀಯ ಸುತೆಯನ್ನು ನನಗೆ ಕೊಡಬೇಕು ಅಂತ ತೀರ್ಮಾನ ಮಾಡಿ ಆ ದಿತಿ ದೇವಿ ನನಗೆ ಕೊನೆ ಕೊಟ್ಟಿದ್ದು ವಿಷಯ ತಿಳ್ಕೊಂಡ್ವಾ ಅಂತ ಮದುವೆಗ. ಹೌದು. ನೀನು ಕಾರ್ಯವಾದ
What is up?